ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಆಲಿಸೋಣ. ಸಂತ ಯೋಹಾನನು ಬರೆದ ಶುಭ ಸಂದೇಶದಿಂದ ಅಧ್ಯಾಯ 8 ವಾಕ್ಯಗಳು 31ರಿಂದ. ಸಂತ ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 8 ವಾಕ್ಯಗಳು 31ರಿಂದ. ಯೇಸು ಸ್ವಾಮಿ ತಮ್ಮಲ್ಲಿ ನಂಬಿಕೆ ಇಟ್ಟಿದ್ದ ಯಹೂದ್ಯರಿಗೆ ಹೀಗೆಂದರು: ನನ್ನ ಮಾತಿಗೆ ನೀವು ಶರಣಾದರೆ ನಿಜವಾಗಿಯೂ ನೀವು ನನ್ನ ಶಿಷ್ಯರು. ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮಗೆ ಬಿಡುಗಡೆ ನೀಡುವುದು. ನಾನು ಪುನಃ ಒಂದು ಸಾರಿ ಓದುತ್ತೇನೆ. ಯೇಸು ಸ್ವಾಮಿ ತಮ್ಮಲ್ಲಿ ನಂಬಿಕೆ ಇಟ್ಟಿದ್ದ ಯಹೂದ್ಯರಿಗೆ ಹೀಗೆಂದರು: ನನ್ನ ಮಾತಿಗೆ ನೀವು ಶರಣಾದರೆ ನಿಜವಾಗಿಯೂ ನೀವು ನನ್ನ ಶಿಷ್ಯರು. ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮಗೆ ಸ್ವಾತಂತ್ರ್ಯ ಅಥವಾ ಬಿಡುಗಡೆಯನ್ನು ನೀಡುವುದು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಪ್ರಿಯರೇ, ಯೇಸು ಸ್ವಾಮಿ ನಮಗೊಂದು ಬಹಳ ಮುಖ್ಯವಾದ ವಿಷಯವನ್ನು ತಿಳಿಸಲು ಇಷ್ಟಪಡುತ್ತಾರೆ. ಅದೇನೆಂದರೆ, ಅವರ ಮಾತಿಗೆ, ಅಂದರೆ ಯೇಸುವಿನ ಮಾತಿಗೆ ನಾವು ಶರಣಾದರೆ ನಮಗೆ ಸತ್ಯವು ತಿಳಿಯುತ್ತದೆ. ಯೇಸುವಿನ ಮಾತಿಗೆ ನಾವು ಶರಣಾದರೆ ಸತ್ಯವು ನಮಗೆ ತಿಳಿಯುತ್ತದೆ. ಮಾತ್ರವಲ್ಲ, ಆವಾಗ ಮಾತ್ರ ನಾವು ಯೇಸುವಿನ ನಿಜವಾದ ಶಿಷ್ಯರಾಗುತ್ತೇವೆ. ಯೇಸುವಿನ ನಿಜವಾದ ಶಿಷ್ಯರಾಗುತ್ತೇವೆ. ಆನಂತರ ಮುಂದುವರಿಸಿ ಯೇಸು ಹೇಳುತ್ತಾರೆ, ನಾವು ಸತ್ಯವನ್ನು ಅರಿತುಕೊಂಡು ಅದೇ ಸತ್ಯವು ನಮಗೆ ಸ್ವಾತಂತ್ರ್ಯ ಅಥವಾ ಬಿಡುಗಡೆಯನ್ನು ನೀಡುತ್ತದೆ ಎಂದು. ಪ್ರತಿಯೊಬ್ಬ ಮನುಷ್ಯನಿಗೆ ಬಿಡುಗಡೆ ಅಥವಾ ಸ್ವಾತಂತ್ರ್ಯ ಬೇಕು. ಈ ಸ್ವಾತಂತ್ರ್ಯದಲ್ಲಿ 2 ರೀತಿಯ ಸ್ವಾತಂತ್ರ್ಯ ಇದೆ. ಒಂದು ರೀತಿಯ ಸ್ವಾತಂತ್ರ್ಯ ನೋಡ್ತೇವೆ ನಾವು, ನನ್ನ ಇಚ್ಛೆಯ ಪ್ರಕಾರ ನಾನು ಜೀವಿಸುವುದು. ಮಾತ್ರ ಕೊನೆಗೆ ಅದರ ಫಲ ಏನೆಂದರೆ ನಿರಾಶೆ, ಕಾಯಿಲೆ, ನಿದ್ದೆ ಇಲ್ಲದಿರುವುದು, ಅಶಾಂತಿ, ಅಸಮಾಧಾನ. ಇದು ನನ್ನ ಇಚ್ಛೆಯ ಪ್ರಕಾರ, ನನಗೆ ಏನು ಆಲೋಚನೆ ಬರ್ತದೆ ಆ ರೀತಿ ನಡೆದಾಗ, ಅಥವಾ ಈ ಪ್ರಪಂಚ ಯಾವ ರೀತಿ ನನಗೆ ಕಲಿಸುತ್ತದೆ ಅದರ ಪ್ರಕಾರ ಜೀವಿಸುವುದು, ಅಥವಾ ಮಾಧ್ಯಮದಲ್ಲಿ ಏನು ನಾವು ನೋಡುತ್ತೇವೆ ಅದನ್ನೇ ಸತ್ಯವೆಂದು, ಸತ್ಯ ಅಲ್ಲದಿದ್ದರೂ ಅದೇ ಸರಿ ಎಂದು ಭಾವಿಸಿ ಅದರಂತೆ ನಾವು ನಡೆಯುವುದು. ಇದು ಸತ್ಯ ಅಲ್ಲದ ಕಾರಣ ಬಹಳಷ್ಟು ಬಾರಿ ಇದು ನಮ್ಮ ಮೇಲೆ ಪ್ರಭಾವ ಬೀಳುತ್ತದೆ. ಸಕಾರಾತ್ಮಕ ಅಲ್ಲವ, ನಕಾರಾತ್ಮಕ ಪ್ರಭಾವ ಇದು ಬೀರುತ್ತದೆ. ಆದರೆ ಯೇಸುವಿನ ಮಾತು, ಯಾವುದೇ ವಾಕ್ಯವನ್ನು ನೀವು ತೆಗೆದುಕೊಳ್ಳಿ, ಅದು ಸತ್ಯವಾಗಿದೆ. ಯಾಕೆಂದರೆ ಯೇಸು ಹೇಳಿದರು, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಯೇಸು ಹೇಳ್ತಾರೆ, ನನ್ನ ವಾಕ್ಯವೇ ಸತ್ಯ. ಅಂದರೆ ಅವರ ಸತ್ಯವಾದ ವಾಕ್ಯಗಳನ್ನು ನಾವು ಆಲಿಸಿ, ಧ್ಯಾನಿಸಿ, ಪಾಲಿಸಿದಾಗ ನಮಗೆ ನಿಜವಾದ ಸ್ವಾತಂತ್ರ್ಯ
ಅಥವಾ ಬಿಡುಗಡೆ ಸಿಗುತ್ತದೆ. ಯೇಸು ಸ್ವಾಮಿಯ ವಾಕ್ಯವನ್ನು ಆಲಿಸಿ ಪಾಲಿಸಿ ಜೀವಿಸಿದಾಗ ಸಿಗುವ ಸ್ವಾತಂತ್ರ್ಯ ಅದು ನಿಜವಾದ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯ ನಮಗೆ ನಿರಾಶೆಗೆ ಕೊಂಡು ಒಯ್ಯುವುದಿಲ್ಲ, ಕಾಯಿಲೆಗೆ ಕೊಂಡು ಹೋಗುವುದಿಲ್ಲ, ನಮ್ಮ ನಿದ್ದೆಯನ್ನು ಹಾಳು ಮಾಡುವುದಿಲ್ಲ, ಅಥವಾ ಜೀವನದಲ್ಲಿ ನಾವು ಸೋಲಲು ಕಾರಣವಾಗುವುದಿಲ್ಲ. ಒಂದು ಉದಾಹರಣೆ ನಾವು ನೋಡುವುದಾದರೆ, ದುಂದುಗಾರನ ಮಗನ ವಿಷಯದಲ್ಲಿ ನಮಗೆ ಚೆನ್ನಾಗಿ ತಿಳಿದಿದೆ. ಅವನು ತಂದೆ ಮನೆಯಲ್ಲಿದ್ದಾಗ ಎಲ್ಲವೂ ಚೆನ್ನಾಗಿತ್ತು. ಆದರೆ ಅದು ಚೆನ್ನಾಗಿದ್ದದ್ದು ಚೆನ್ನಾಗಿಲ್ಲ ಎಂದು ಅಥವಾ ತಂದೆಗೆ ವಿಧೇಯನಾಗಿ ನಡೆಯುವುದಕ್ಕಿಂತ ನನ್ನ ಇಚ್ಛೆ ಪ್ರಕಾರ ಜೀವಿಸುವುದೇ ಒಳ್ಳೆಯದು, ಪ್ರಪಂಚದಲ್ಲಿ ಸಿಗುವ ಸುಖಭೋಗ ಅದೇ ಒಳ್ಳೆಯದು, ಅದರಿಂದ ನನಗೆ ಬಹಳಷ್ಟು ಸಂತೋಷ ಅನುಭವಿಸಬಹುದು ಎಂದು ಆಲೋಚಿಸಿ ಹೋದ ಆ ಮಗನಿಗೆ ಅವನ ಜೀವನ ಎಲ್ಲಿಗೆ ಹೋಗಿ ತಲುಪಿತು ಇದು ನಮಗೆ ಚೆನ್ನಾಗಿ ತಿಳಿದಿದೆ. ಅದೇ ಮಗನು ಯಾವಾಗ ನಾನು ಮಾಡಿದ್ದು ತಪ್ಪು, ನಾನು ಸ್ವಾತಂತ್ರ್ಯ ಅಂದರೆ ನನ್ನ ಇಚ್ಛೆಯ ಪ್ರಕಾರ ಜೀವಿಸುವುದು, ನನಗೆ ಮನ ಬಂದಂತೆ ಜೀವಿಸುವುದು, ಇದನ್ನು ನಾನು ಸ್ವಾತಂತ್ರ್ಯ ಎಂದು ಎಣಿಸಿದೆ, ಇದು ಅಲ್ಲ ಎಂದು ಅವನಿಗೆ ಅಲ್ಲಿ ತಿಳಿಯಿತು. ಅನಂತರ ಪ್ರಿಯರೇ, ನಮಗೆ ಚೆನ್ನಾಗಿ ತಿಳಿದಿದೆ, ಅದೇ ದುಂದುಗಾರನ ಮಗ ಪರಿವರ್ತನೆಗೊಂಡು ವಾಪಸ್ಸು ಬಂದಾಗ ಯಾವ ರೀತಿಯ ಸಂಭ್ರಮ ಅಲ್ಲಿ ನಡೆಯಿತು, ಯಾವ ರೀತಿ ಅವನ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಯಿತು ಮತ್ತು ಅವನ ಜೀವನವೇ ಹೊಸದಾಯಿತು. ಆದ್ದರಿಂದ ನಮಗೆ ಬಹಳಷ್ಟು ಬಾರಿ ಯೇಸುವಿನ ವಾಕ್ಯಗಳನ್ನು ಮಾತುಗಳನ್ನು ಆಲಿಸುವಾಗ ಇದನ್ನು ಪಾಲಿಸಲು ಧ್ಯಾನಿಸಲು ಜೀವಿಸಲು ಯಾರಿಗೆ ಬೇಕು, ಇದು ಕಷ್ಟ ಉಂಟು ಅಂತ ನಮಗೆ ಅನ್ನಿಸ್ಬೋದು. ಅಲ್ಲಿ ಆದಾಮ ಹವ್ವನಿಗೂ ಅದೇ ನಡೆಯಿತು ಪ್ರಿಯರೇ. ದೇವರು ಒಂದು ಮಾತು ಅವರಿಗೆ ಹೇಳಿದ್ರು, ಇಲ್ಲಿರೋ ಯಾವುದೇ ಮರದ ಹಣ್ಣುಗಳನ್ನು ನೀವು ತಿನ್ನಬಹುದು, ಆದರೆ ಒಂದು ಮರದ ಹಣ್ಣನ್ನು ಮಾತ್ರ ತಿನ್ನಬೇಡಿ ಅಂತ. ಇದು ದೇವರು ಹೇಳಿದ ಮಾತು ಅವರ ಒಳಿತಿಗಾಗಿ. ಆದರೆ ಅವರ ಜೀವನದಲ್ಲಿ ಆ ದುಷ್ಟ ಆತ್ಮ, ದುರಾತ್ಮ, ಆ ಸೈತಾನ, ಆ ದುಷ್ಟಶಕ್ತಿ ಬಂದು ಸುಳ್ಳು ಮಾತನ್ನು ಹೇಳಿದಾಗ, ದೇವರು ಹೇಳಿದ ಮಾತಿಗೆ ಸುಳ್ಳು ವಿಷಯಗಳನ್ನು ಸೇರಿಸಿ ಹವ್ವಳ ಹತ್ರ ಮಾತನಾಡಿದಾಗ ಆ ಮಾತನ್ನೇ ಆಕೆ ನಂಬಿದ್ಲು. ಆದ್ದರಿಂದ ಕೊನೆಗೆ ಅಲ್ಲಿಂದ ಆದಾಮನಿಗೂ ಬಂತು ಅದು. ಆದಾಮನೂ ಒಪ್ಪಿಕೊಂಡ, ಹವ್ವ ಹೇಳಿದಂತೆ ಮಾಡಿದ. ಆದಾಮನಿಗೆ ಚೆನ್ನಾಗಿ ಗೊತ್ತಿತ್ತು ದೇವರು ಏನು ಹೇಳಿದ್ರು ಅಂತ, ಆದರೂ ಇದೇ ಒಳ್ಳೆಯದು ಅಂತ ಹೇಳಿ ಎಣಿಸಿ ಆ ಮರದ ಹಣ್ಣನ್ನು ತಿಂದ. ಪ್ರಿಯರೇ, ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣ ಇದೇ ನಡೀತದೆ. ಈ ಲೋಕವು ಒಂದು ವಿಷಯ ಹೇಳ್ತದೆ, ದೇವರು ಇನ್ನೊಂದು ವಿಷಯ ನಮಗೆ ಹೇಳಿದ್ದಾರೆ. ಅಂದರೆ ಯೇಸು ನಮಗೆ ಒಂದು ದಾರಿಯನ್ನು ತೋರಿಸಿದ್ದಾರೆ, ಈ ಲೋಕವು ಇನ್ನೊಂದು ದಾರಿಯನ್ನು ತೋರಿಸ್ತಾ ಇದೆ. ಯೇಸು ಆಡಿದ ಮಾತಿನ ರೀತಿ ಒಂದು ಉಂಟು, ಲೋಕವು ಆಡಿದ ಮಾತಿನ ರೀತಿ ಇನ್ನೊಂದು ಉಂಟು. ಯೇಸು ನಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ನೀಡಿದ್ದಾರೆ. ಜಗತ್ತು ಹೇಳ್ತದೆ ಸಮಸ್ಯೆಗೆ ಪರಿಹಾರ ಹುಡುಕಿ. ಯೇಸು ಶಿಲುಬೆಯಿಂದ, ಯೋಹಾನನ ಶುಭ ಸಂದೇಶ 19ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ನಾವು ಓದ್ತೇವೆ ಪ್ರಿಯರೇ, ಯೇಸು ಶಿಲುಬೆಯಿಂದ ಹೇಳ್ತಾರೆ, ಎಲ್ಲವೂ ನೆರವೇರಿತು, ಎಲ್ಲವೂ ನೆರವೇರಿತು. ಅಂದರೆ ಮಾನವ ಕುಲದ ರಕ್ಷಣಾ ಕಾರ್ಯ ಮುಗಿಯಿತು. ಮಾನವನು ತನ್ನ ಅವಿಧೇಯತೆಯಿಂದ ಹೌದು ದೇವರಿಂದ ದೂರ ಹೋಗಿದ್ರು, ಆದರೆ ಯೇಸು ಕ್ರಿಸ್ತರು ತಂದೆಯ ಒಂದೂ ಮಾತನ್ನು ಮೀರದೆ ವಿಧೇಯರಾಗಿ ಅವರ ವಿಧೇಯತೆಯ ಫಲ ನಮಗೆ ಸಿಗುವಂತೆ ಮಾಡಿದ್ರು. ಯಾವಾಗ ನಾವು ಅದೇ ಯೇಸುವಿನ ವಾಕ್ಯಕ್ಕೆ ಬೆಲೆ ಕೊಡುತ್ತೇವೆ, ಅದನ್ನು ನಮ್ಮ ಜೀವನದಲ್ಲಿ ಸ್ವೀಕರಿಸುತ್ತೇವೆ, ಪಾಲಿಸಲು ಮುಂದೆ ಹೋಗಿಸುತ್ತೇವೆ ಪ್ರಿಯರೇ, ಆವಾಗ ನಮಗೆ ಸಿಗುವ ಸ್ವಾತಂತ್ರ್ಯ ಇದು ನಿಜವಾದ ಸ್ವಾತಂತ್ರ್ಯ. ಇದು ಆವಾಗ ನಮಗೆ ಸಿಗುವ ಬಿಡುಗಡೆ ಇದು ನಿಜವಾದ ಬಿಡುಗಡೆ. ಹಾಗಾದರೆ ಪ್ರಪಂಚದಲ್ಲಿ ಯಾರೇ ಯಾವುದೇ ರೀತಿಯ ಸಣ್ಣ ಪುಟ್ಟ ಬಂಧನದಲ್ಲಿ ಇದ್ದಾನೆ, ಆದರೆ ಬಿಡುಗಡೆ ಅವನಿಗೆ ಸಿಗಲಿಲ್ಲದಿದ್ದರೆ ಸಮಸ್ಯೆಯಿಂದ ಕಾಯಿಲೆಯಿಂದ, ಕಾರಣ ಏನಂದರೆ ಯೇಸು ನಮಗಾಗಿ ಏನು ಮಾಡಿ ಮುಗಿಸಿದ್ದಾರೆ ಅದು ನಮಗೆ ತಿಳಿಯದೇ ಇರುವುದು. ಅವರು ನಮಗೆ ಯಾವ ರೀತಿ ಬಿಡುಗಡೆ ಕೊಟ್ಟಿದ್ದಾರೆ ಆ ವಿಷಯ ನಮಗೆ ತಿಳಿಯದೇ ಇರುವುದು. ಅವರ ಮಾತಿಗೆ ವಿರೋಧವಾಗಿ ಈ ಲೋಕವು ಕಲಿಸುವ ಆ ಮಾತಿಗೆ ಶರಣಾಗಿ ನಾವು ಜೀವನದಲ್ಲಿ ಇನ್ನೂ ಕೂಡ ಬಂಧನದಲ್ಲಿ ಇದ್ದಂತೆ ಕಾಣ್ತದೆ. ಆದ್ದರಿಂದ ಪ್ರಿಯರೇ, ಯೇಸು ಹೇಳಿದ ಮಾತು ಪುನಃ ನಾನು ಹೇಳ್ತಾ ಇದ್ದೇನೆ, ಶಿಲುಬೆಯಿಂದ ಎಲ್ಲವೂ ನೆರವೇರಿತು. ಹೌದು, ಮಾನವನ ಅವಿಧೇಯತೆಯಿಂದ ದೇವರ ಮಕ್ಕಳು ಆ ಸೌಭಾಗ್ಯವನ್ನು ಕಳೆದುಕೊಂಡದ್ದು ನಿಜ.
ಆದರೆ ಯೋಹನನ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ಕೇಳ್ತೇವೆ, ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಅಂದರೆ ಅವರ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಅಂದರೆ ಅವನಲ್ಲಿ ವಿಶ್ವಾಸಿಸುವ ಯಾರು ಕೂಡ ನಾಶವಾಗದೆ ಪ್ರತಿಯೊಬ್ಬರು ನಿತ್ಯ ಜೀವ ಹೊಂದಬೇಕು ಅಂತ ದೇವರ ಇಚ್ಛೆ. ಅಂದರೆ ಇದಕ್ಕಾಗಿ ಯೇಸು ಬಂದದ್ದು. ಯೇಸು ನಮಗೆ ಸತ್ಯವನ್ನು ಕಲಿಸಿದ್ರು. ಅದಕ್ಕೆ ಯೇಸು ಹೇಳ್ತಾರೆ, ಸತ್ಯವು ನಿಮಗೆ ಬಿಡುಗಡೆ ಕೊಡುವುದು. ಯೇಸು ನಮಗೆ ಸತ್ಯವನ್ನು ಕಲಿಸಿದ್ರು. ಅದೇ ಈ ಬೈಬಲ್ನಲ್ಲಿ, ನಮ್ಮ ಬೈಬಲ್ನಲ್ಲಿ ಬರೆದಿದೆ. ಅದು ಸತ್ಯವಾಕ್ಯ, ಅದು ಜೀವವಾಕ್ಯ, ಅದು ಗುಡ್ ನ್ಯೂಸ್, ಅದು ಶುಭ ಸಂದೇಶ. ಅದರಲ್ಲಿ ನಮಗೆ ಗೊತ್ತಾಗ್ತದೆ ಇದು ಸೈತಾನನಿಂದ ನಾವು ಆಲಿಸಿದ್ದು ಏನು ಸುಳ್ಳು ವಾಕ್ಯ, ಅದು ಬ್ಯಾಡ್ ನ್ಯೂಸ್, ಅದು ಶುಭ ಸಂದೇಶ ಅಲ್ಲ, ನಮಗೆ ಹಾಳು ಮಾಡುವ ಸಂದೇಶ. ಆದರೆ ಯೇಸು ನಮಗೆ ಶುಭ ಸಂದೇಶವಾಗಿದ್ದಾರೆ. ಸುವಾರ್ತೆ ಹೋಗಿರಿ, ಸುವಾರ್ತೆ ಸಾರಿರಿ ಅಂದರೆ ಏನು? ಯೇಸುವನ್ನೇ ಸಾರಿರಿ. ಯೇಸುವೇ ಸುವಾರ್ತೆ, ಯೇಸುವೇ ಸುವಾರ್ತೆ, ಯೇಸುವೇ ಶುಭ ಸಂದೇಶ. ಅಂದರೆ ಅವರು ನಮಗಾಗಿ ಏನು ಮಾಡಿದರು, ಅವರು ಹೇಗೆ ನಮಗೆ ಸೈತಾನನ ಬಂಧನದಿಂದ ಬಿಡುಗಡೆ ಕೊಟ್ಟರು, ಅವರು ಹೇಗೆ ನಮಗೆ ಸತ್ಯ ಯಾವುದು ಸುಳ್ಳು ಯಾವುದು ಇದರ ನಡುವೆ ವ್ಯತ್ಯಾಸವನ್ನು ಹುಡುಕುವುದು ಹೇಗೆ ಅಂತ ನಮಗೆ ಅವರು ಕಲಿಸಿದರು. ಆದ್ದರಿಂದ ಪ್ರಿಯರೇ, ನಾವು ಬಹಳಷ್ಟು ಬಾರಿ ವಾಕ್ಯವನ್ನು ಕೇಳಬಹುದು, ಓದಲೂಬಹುದು, ಆದರೆ ಧ್ಯಾನಿಸದೇ ಇದ್ದರೆ, ಅದನ್ನು ನಾವು ಕಲಿಯದೇ ಇದ್ದಾಗ ನಮಗೆ ಸತ್ಯವು ತಿಳಿಯುವುದಿಲ್ಲ. ಬಹಳಷ್ಟು ಬಾರಿ ನಾವು ವಾಕ್ಯವನ್ನು ಮೇಲಿಂದ ಮೇಲೆ ಓದಿರಬಹುದು, ಮೇಲಿಂದ ಮೇಲೆ ತುಂಬ ಸಲ ಬೇರೆಯವರು ಓದುವುದನ್ನು ಆಲಿಸಿರಬಹುದು. ಆದರೆ ನಾವು ಆಳವಾಗಿ ದೇವರ ವಾಕ್ಯಕ್ಕೆ ಹೋದಾಗ ನಮಗೆ ಅರ್ಥವಾಗ್ತದೆ. ಆದಿಕಾಂಡದಿಂದ ಈ ಪ್ರಕಟಣಾ ಗ್ರಂಥದವರೆಗೆ ಪ್ರಿಯರೇ, ಪ್ರತ್ಯೇಕವಾಗಿ ಹಳವೊಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲ್ ಜನಾಂಗದವರನ್ನು ಯಾವ ರೀತಿ ನಡೆಸಿಕೊಂಡು ಬಂದರು ಅದರ ಬಗ್ಗೆ ನಮಗೆ ತಿಳಿಯುವುದಾದರೆ, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಯೇಸು ಬಂದು ಏನು ಮಾಡಿದರು ಮತ್ತು ಅವರ ಶುಭ ಸಂದೇಶವನ್ನು ಅವರ ಶಿಷ್ಯರು ಯಾವ ರೀತಿ ಪ್ರಕಟಪಡಿಸಿದರು ಎಂದು ನಾವು ಪ್ರೇಷಿತರ ಕಾರ್ಯಕಲಾಪಗಳಿಂದ ನಾವು ಅದರ ಮುಂದೆ ನಾವು ನೋಡ್ತೇವೆ. ಆದ್ದರಿಂದ ಪ್ರಿಯರೇ, ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಅವರು ತಮ್ಮ ಏಕೈಕ ಪುತ್ರನನ್ನು ನಮಗೆ ಕೊಡುವುದರ ಮುಖಾಂತರ ನಾವು ಕಳೆದುಕೊಂಡ ಸ್ವರ್ಗೀಯ ಸೌಭಾಗ್ಯವನ್ನು, ನಿತ್ಯ ಜೀವದ ಸೌಭಾಗ್ಯವನ್ನು, ಅದೇ ರೀತಿ ಸೈತಾನನ ಬಂಧನದಲ್ಲಿ ನಾವು ಇರುವುದನ್ನು ಎಲ್ಲವನ್ನು ಯೇಸು ನಮಗೆ ಅದರಿಂದ ಬಿಡುಗಡೆ ಕೊಟ್ಟಿದ್ದಾರೆ. ಎಲ್ಲದರಿಂದ ಕೆಟ್ಟ ವಿಷಯಗಳಿಂದ ಯೇಸು ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಹೇಳ್ತೇವೆ, ಯೇಸು ತನ್ನಲ್ಲಿ ವಿಶ್ವಾಸ ಇಟ್ಟ ಜನರಿಗೆ ಯೇಸು ಹೇಳ್ತಾ ಇದ್ದಾರೆ, ಈ ವಿಶ್ವಾಸ ಇಟ್ಟವರಿಗೆ ಮಾತ್ರ, ಇಡದವರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ನನಗೆ ದೇವರ ವಾಕ್ಯದಲ್ಲಿ ವಿಶ್ವಾಸವಿಲ್ಲ, ನಂಬಿಕೆ ಇಲ್ಲ, ಹಾಗಾದರೆ ಯಾರು ಏನು ಮಾಡುವಾಗಿಲ್ಲ. ಒಂದು ವೇಳೆ ನನಗೆ ನಂಬಿಕೆ ಉಂಟು, ಆವಾಗ ನನ್ನ ಜೀವನ ಎಷ್ಟೊಂದು ಸುಂದರ. ಆದ್ದರಿಂದ ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಆಲಿಸುವವರು ಮಾತ್ರ ಆಗಿರದೆ ಪಾಲಿಸುವವರು, ಅದನ್ನು ನನ್ನ ಜೀವನದಲ್ಲಿ ಅಳವಡಿಸುವವರು ಆಗಿ, ಅದು ತುಂಬಿ ತುಳುಕುವ ಪ್ರಮಾಣದಲ್ಲಿ ಯೇಸು ಕೊಟ್ಟ ಜೀವನ. ಅಂದರೆ ಯೋಹನನ ಶುಭ ಸಂದೇಶ 10ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕಳ್ಳನು ಬರುವುದು ಕದಿಯಲು, ನಾಶ ಮಾಡಲು, ಅದೇ ರೀತಿ ಸುಳ್ಳಾಡಲು. ಕಳ್ಳನು ಬರುವುದು ನಾಶ ಮಾಡಲು, ಕೊಲೆ ಮಾಡಲು, ಅದೇ ರೀತಿ ಕದಿಯಲು. ಆದರೆ ನಾನು ಬಂದಿರುವುದು ನಿಮಗೆ ಜೀವವನ್ನು ಕೊಡಲು, ತುಂಬಿ ತುಳುಕುವ ಪ್ರಮಾಣದಲ್ಲಿ ಅದನ್ನು ಕೊಡಲು. ಅದನ್ನೇ ಯೇಸು ಮಾಡಿದ್ದಾರೆ ಪ್ರಿಯರೇ. ಆದ್ದರಿಂದ ಆ ಸುಳ್ಳುಗಾರ ಸೈತಾನನು ಕ್ಷಣ ಕ್ಷಣಕ್ಕೂ ನಮ್ಮ ಹಿಂದೆ ಇರುವಾಗ ಅವನನ್ನು ಓಡಿಸಲು ನಮಗಿರುವ ಒಂದೇ ಒಂದು ಆಯುಧ ದೇವರ ವಾಕ್ಯ. ಅದರಲ್ಲಿ ಯೇಸು ಏನು ನುಡಿದಿದ್ದಾರೆ, ಯಾವ ರೀತಿ ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ, ಆ ಸೈತಾನನನ್ನು ಸೋಲಿಸಿದ್ದಾರೆ. ನಮ್ಮ ಮೇಲೆ ಅವನಿಗೆ ಯಾವುದೇ ಅಧಿಕಾರವಿಲ್ಲ. ಆದರೆ ನಾವು ಈ ದೇವರ ವಾಕ್ಯ ಎಂಬ ಆಯುಧವನ್ನು ಉಪಯೋಗಿಸದೇ ಇದ್ದರೆ ಮತ್ತು ಆ ಮಾತನ್ನು ನಮ್ಮ ಬಾಯಿಂದ ನುಡಿಯುವುದರ ಬದಲು ಈ ಲೋಕದ ರೀತಿಯಲ್ಲಿ ನಾವು ಮಾತನಾಡಿದರೆ, ನಮ್ಮ ಪ್ರತಿಯೊಂದು ಮಾತನ್ನು ಅದು ನಕಾರಾತ್ಮಕವಾಗಿದ್ದರೆ, ನೆಗೆಟಿವ್ ಆಗಿದ್ದರೆ, ದೇವರ ವಾಕ್ಯಕ್ಕೆ ಅದು ಹೊಂದಾಣಿಕೆ ಇಲ್ಲದೇ ಇದ್ದರೆ ಸೈತಾನನಿಗೆ ಕೆಲಸ ಮಾಡಲಿಕ್ಕೆ ನಾವೇ ಅವಕಾಶ ಕೊಡ್ತೇವೆ. ಆದರೆ ನಮ್ಮ ಮಾತು ದೇವರ ವಾಕ್ಯಕ್ಕೆ ಸರಿಯಾಗಿದ್ದರೆ, ಅದು ಯೇಸುವಿನ
ಯೇಸು ಆಡಿದ ಮಾತಿಗೆ ಅದು ಹೋಲಿಕೆಯಾಗಿದ್ದರೆ ಅದನ್ನೇ ನಾವು ನೋಡಿದರೆ ಪ್ರಿಯರೇ, ದೇವದೂತರು ಅಥವಾ ದೇವರು ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾರೆ. ಆವಾಗ ಯೇಸು ಕೊಟ್ಟ ಆ ತುಂಬಿ ತುಳುಕುವ ಜೀವನ ನಮ್ಮದಾಗಿ ನಮ್ಮ ಮುಖಾಂತರ ಇನ್ನೊಬ್ಬರ ಜೀವನವನ್ನು ಬೆಳಗಿಸುವ ವ್ಯಕ್ತಿಗಳಾಗಿ, ಸಾಧನಗಳಾಗಿ ನಾವು ಮಾರ್ಪಡುತ್ತೇವೆ. ಅಂಥ ಸೌಭಾಗ್ಯವನ್ನು ದೇವರು ನಮಗೆ ಯೇಸು ಕ್ರಿಸ್ತರ ಮುಖಾಂತರ ಕೊಟ್ಟಿದ್ದಾರೆ. ಇನ್ನೂ ಕೊಡುವುದಲ್ಲ, ಕೊಟ್ಟು ಆಗಿದೆ. ಇದನ್ನು ನಾವು ನಂಬೋಣ. ವಾಕ್ಯವನ್ನು ನಾವು ಓದಿ, ಧ್ಯಾನಿಸಿ, ಆಲಿಸಿ ಅದನ್ನು ನಾವು ಪಾಲಿಸಲು ಮುಂದೆ ಹೋಗೋಣ. ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಲು ಮುಂದೆ ಹೋಗೋಣ. ಮತ್ತು ನಮ್ಮ ಜೀವನದ ಅತಿ ದೊಡ್ಡ ಸೌಭಾಗ್ಯ, ಅದಕ್ಕಿಂತ ಮಿಗಿಲಾದ ಸೌಭಾಗ್ಯ ಬೇರೆ ಇಲ್ಲ ಪ್ರಿಯರೇ. ಅದಕ್ಕಾಗಿ ಇಂಥ ಒಂದು ಸೌಭಾಗ್ಯವನ್ನು ದೇವರು ಯೇಸು ಕ್ರಿಸ್ತರ ಮುಖಾಂತರ ನಮಗೆ ಕೊಟ್ಟುದಕ್ಕಾಗಿ ಅದೇ ತಂದೆ ದೇವರಿಗೆ, ಯೇಸು ಕ್ರಿಸ್ತರಿಗೆ, ಪವಿತ್ರಾತ್ಮರಿಗೆ ನಾವು ಸದಾ ನಮ್ಮ ಜೀವನದಲ್ಲಿ ಅವರನ್ನು ನಾವು ಪ್ರೀತಿಸೋಣ, ಆರಾಧಿಸೋಣ, ಸ್ತುತಿಸೋಣ, ನಮಿಸೋಣ. ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ಕ್ರಿಸ್ತರೇ, ಪವಿತ್ರ ಆತ್ಮರೇ, ನಿಮ್ಮನ್ನು ನಾವು ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಪ್ರೀತಿ ಅದು ಶಾಶ್ವತವಾಗಿದೆ ದೇವರೇ. ಯಾವುದೇ ತಪ್ಪು ಮಾಡದ, ಏನು ಪಾಪದ ಸಣ್ಣ ಪುಟ್ಟ ಕಲೆ ಇಲ್ಲದ ನಿಮ್ಮ ಏಕೈಕ ಪುತ್ರರು ಸ್ವರ್ಗ ಸಾಮ್ರಾಜ್ಯವನ್ನು, ಸ್ವರ್ಗೀಯ ಸೌಭಾಗ್ಯವನ್ನು ಬಿಟ್ಟು ಈ ಧರೆಯಲ್ಲಿ ಬಂದು ಪಾಪವೊಂದನ್ನು ಬಿಟ್ಟು ಬೇರೆಲ್ಲ ರೀತಿಯಲ್ಲಿ ನಮ್ಮಂತೆ ಜೀವಿಸಿ ಮಾನವ ಕುಲದ ರಕ್ಷಣೆಯ ಕಾರ್ಯವನ್ನು ಮುಗಿಸಿತು. ಘೋರವಾದ ಯಾತನೆ, ಶರೀರದಲ್ಲೆಲ್ಲ ಗಾಯ ಹೊಂದಿಕೊಂಡು ಅದೇ ಗಾಯದಿಂದ ಅವರು ನಮ್ಮನ್ನು ಗುಣಪಡಿಸಿದರು. ಅವರ ಎಲುಬುಗಳೆಲ್ಲ ಒಂದಕ್ಕೊಂದು ಬಿಟ್ಟು ಹೋಗಿದ್ದವು. ದಾಹವಾದಾಗ ಅವರಿಗೆ ಕುಡಿಯಲು ನೀರು ಸಿಗಲಿಲ್ಲ. ಹುಳಿ ರಸವನ್ನು ಅವರಿಗೆ ಕೊಟ್ಟರು. ಅದನ್ನು ಸವಿದಿದ್ದೇ ಅವರು ಹೇಳಿದರು, ಎಲ್ಲವೂ ನೆರವೇರಿತು. ಪ್ರಿಯರೇ, ಮಾನವರಾದ ಪ್ರತಿಯೊಬ್ಬರ ರಕ್ಷಣೆ, ಈವರೆಗೆ ಹುಟ್ಟಿ ಬಂದ, ಇವತ್ತು ಹುಟ್ಟುವ, ಇನ್ನು ಮುಂದೆ ಹುಟ್ಟಿ ಬರುವ ಪ್ರತಿಯೊಬ್ಬರ ರಕ್ಷಣೆಯನ್ನು ಯೇಸು ಸ್ವಾಮಿ ಶಿಲುಬೆ ಮೇಲೆ ಕೊನೆಗೊಳಿಸಿದ್ದಾರೆ. ಅವರಲ್ಲಿ ಸಂಶಯ ಪಡದೆ ವಿಶ್ವಾಸಿಸೋಣ. ಅವರ ವಾಕ್ಯವನ್ನು ಧ್ಯಾನಿಸೋಣ. ಪುನಃ ಅದನ್ನು ತೆರೆದು ಏನು ಹೇಳಿದೆ ದೇವರ ವಾಕ್ಯದಲ್ಲಿ ನಾವು ನೋಡೋಣ. ಆವಾಗ ನಮಗೆ ದೇವರ ಪ್ರೀತಿ, ಯೇಸುವಿನ ಪ್ರೀತಿ, ಅದೇ ರೀತಿ ಪವಿತ್ರಾತ್ಮರು ಪ್ರೇರಣೆಯಿಂದ ಈ ಬರೆದ ವಾಕ್ಯ, ಅದರಲ್ಲಿ ಎಷ್ಟೊಂದು ಜೀವವಿದೆ ಎಂದು ನಮಗೆ ತಿಳಿಯುವುದು ಮಾತ್ರವಲ್ಲದೆ ಅದು ನಮ್ಮಿಂದ ಪರರಿಗೂ ಹಂಚುವ ಸೌಭಾಗ್ಯ ನಮ್ಮದಾಗ್ತದೆ. ಆ ಒಂದು ಕರೆಯನ್ನು, ಸೌಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್.